ಪಾವಗಡ ತಾಲೂಕಿನ ನ್ಯಾಯದಗುಂಟೆ ಗ್ರಾಮ ಪಂಚಾಯಿತಿಗೆ ಒಳಪಡುವ ನ್ಯಾಯದಗುಂಟೆ ಗ್ರಾಮ ಮತ್ತು ಚಿಕ್ಕತಿಮ್ಮನಹಟ್ಟಿ ಗ್ರಾಮದಲ್ಲಿ ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪನವರ ನೇತೃತ್ವದಲ್ಲಿ ಹಲವಾರು ಮುಖಂಡರು ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಪಕ್ಷದ ತೆನೆ ಹೊತ್ತ ರೈತ ಮಹಿಳೆಯ ಧ್ವಜವನ್ನು ಹಿಡಿಯುವ ಮುಖಾಂತರ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನ್ಯಾಯದಗುಂಟೆ ಗ್ರಾಮದ ಪ್ರವೀಣ್, ರೇವಣ್ಣ, ರಂಗನಾಥ, ಕದಿರೇಹಳ್ಳಿ ಗ್ರಾಮದ ಶಿವಮೂರ್ತಿ, ರಾಜಪ್ಪ, ರಾಘವೇಂದ್ರ, ಆನಂದ, ಚಿಕ್ಕತಿಮ್ಮನಹಟ್ಟಿ ಗ್ರಾಮದ ತಿಮ್ಮಯ್ಯ ಸಿ, ತಿಮ್ಮಣ್ಣ, ಉತ್ತರಾಜಿ, ಈರಣ್ಣ, ಹನುಮಂತರಾಯಪ್ಪ, ಈರಣ್ಣ, ಓಬಯ್ಯ, ಶಿವಕುಮಾರ್, ಚಂದ್ರಶೇಖರ್, ಬಸಣ್ಣ, ಹನುಮಂತರಾಯ ಮತ್ತು ಚಿತ್ತಪ್ಪ ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷರಾದ ತಿಮ್ಮಾರೆಡ್ಡಿ, ತಾಲೂಕು ಕಾರ್ಯಾಧ್ಯಕ್ಷರಾದ ಎನ್ಎ ಈರಣ್ಣ, ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ನಂದೀಶ್ ನಾಯ್ಕ್ ಪಿ. ನಮ್ಮ ಹಿರಿಯರು ಹೇಳ್ತಾರೆ, ಅದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೇನೆ. ಯಾಕಂದ್ರೆ ನಿಮಗೆ ನಮ್ಮ ಹಿಂದೆ ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಾಗ, ಅದಕ್ಕೆ ಮುಂಚೆ ನಮ್ಮ ಸರ್ಕಾರದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟಂತ ಕಾರ್ಯಕ್ರಮಗಳು, ಅವರು ಅನುಷ್ಠಾನಕ್ಕೆ ತಂದಂತಹ ಯೋಜನೆಗಳು ಈ ಗ್ರಾಮೀಣ ಪ್ರದೇಶದ ಜನರಿಗೆ ಯಾವ ರೀತಿ ಸಹಕಾರಿಯಾಗಿದ್ದವು ಅನ್ನೋದ್ರ ಬಗ್ಗೆ ನಾವು ಇವತ್ತು ನಿಮಗೆ ಮಂದಾಟ ಆಗಿದೆ. ಯಾಕಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ನಾವು ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು, ನಮ್ಮ ಮುಖಂಡರು ಗೊತ್ತಿದೆ ನಮ್ಮ ಸರ್ಕಾರದಲ್ಲಿ ಏನೇನು ಕಾರ್ಯಕ್ರಮಗಳಾಗಿದ್ದಾವೆ, ತಿಮ್ಮರಾಯಪ್ಪನವರು MLA ಆಗಿದ್ದಾಗ ಏನೇನು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿದ್ರು ಸಹ ನಾವು ಒಂದು ಪ್ರಚಾರ ಮಾಡೋದ್ರಲ್ಲಿ ಹಿಂದೆ ಬಿದ್ದಿದ್ದೀವಿ. ಯಾಕಂದ್ರೆ ಒಬ್ಬರಿಗೊಬ್ರಿಗೆ ಹೇಳ್ತಾನೆ ಇಲ್ಲ. ಈಗ ನಮಗೆ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಯಾರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂದ್ರೆ ಸಾಲ ಮನ್ನಾ ಕಾರ್ಯಕ್ರಮವನ್ನ ಕುಮಾರಸ್ವಾಮಿ ಕೊಟ್ಟರು. ಆದ್ರೆ ಇವತ್ತು ನಾವು ಅದ್ರ ಬಗ್ಗೆ ಯಾರು ಹೇಳ್ತಾ ಇಲ್ಲ. ಇವಾಗ ನಮ್ಮ ಪಕ್ಕದ KGB ಬ್ಯಾಂಕಿನಲ್ಲೇ ಸುಮಾರು 90 ಇಡೀ ಪಾವಗಡ ತಾಲೂಕಿನಲ್ಲಿ 90 ಕೋಟಿ ರೂಪಾಯಿ ಸಾಲ ಮನ್ನಾ ಆಗಿದೆ. 17,000 ಜನಕ್ಕೆ ಅನುಕೂಲ ಆಗಿದೆ. ನಮ್ಮಲ್ಲಿ ಸಹ ನಮ್ಮ ಗ್ರಾಮೀಣ ಬ್ಯಾಂಕಲ್ಲಿ ಸಹ ಎಷ್ಟು ಸಾಲ ಮನ್ನಾ ಆಗಿದೆ ಅನ್ನೋದು ಗೊತ್ತಿದೆ. ಆದ್ರೂ ಸಹ ನಾವು ಇವತ್ತು ಅದನ್ನ ಯೋಚನೆ ಮಾಡ್ತಿಲ್ಲ. ಅದು ಒಂದು ಕಾರ್ಯಕ್ರಮ. ಈಗ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವೇನು ಕಾರ್ಯಕ್ರಮ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಳೋದಾದ್ರೆ, ಇಲ್ಲಿ 19 ಕೋಟಿ ವೆಚ್ಚದಲ್ಲಿ ಮೂರತಿ ಸ್ಕೂಲ್ ಮಾಡಿದೀವಿ. ಅದನ್ನ ಇವತ್ತು ಎಂತ ಸ್ಕೂಲ್ ಅದು? ಯಾಕಂದ್ರೆ ಇವತ್ತು ಅವರು ಮಾಡ್ತಾರೆ, ಕಾಂಗ್ರೆಸ್ ಅವರು ಇನ್ನೊಬ್ರು ಮಾಡ್ತಾರೆ, ಯಾವ್ದೋ ರೋಡ್ ಹಾಕೋದು, ಮಣ್ಣು ಹಾಕೋದು, ಆ ಕಾರ್ಯಕ್ರಮ ಮಾಡ್ತಾರೆ. ಅದು ನಾವು ಅಂತ ಕಾರ್ಯಕ್ರಮ ಮಾಡಲಿಲ್ಲ. ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ 19 ಕೋಟಿ ವೆಚ್ಚದಲ್ಲಿ ಇವತ್ತು ಮೂರತಿ ಸ್ಕೂಲ್ ಮಾಡಿದೀವಿ. ಅದು ಶಾಶ್ವತವಾಗಿರ್ತಕ್ಕಂಥ ಕಾರ್ಯಕ್ರಮ. ಅಂತ ಕಾರ್ಯಕ್ರಮನ ಈ ಏರಿಯಾದಲ್ಲಿ ಯಾರಾದ್ರೂ ಮಾಡಿದ್ರೆ ನಾವು ಅವ್ರಿಗೆ ಏನಾದ್ರು ಮಾಡಿದ್ರೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಅದೇ ರೀತಿ ನಿಡಗಲ್ ಬೆಟ್ಟದಲ್ಲಿ ಎಂತೆಂಥ ಕಾರ್ಯಕ್ರಮ ಮಾಡಿದೀವಿ. ನಿಡಗಲ್ ಬೆಟ್ಟದಲ್ಲಿ 3 ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದೀವಿ. 40 ಲಕ್ಷ, 1,20,00,000 ವೆಚ್ಚದಲ್ಲಿ ನಿಡಗಲ್ ರಾಮಚಂದ್ರ ದೇವದಲ್ಲಿ ಅಲ್ಲಿ ಜೀರ್ಣೋದ್ಧಾರ ಮಾಡತಕ್ಕಂಥ ಕಾರ್ಯಕ್ರಮ ತಿಮ್ಮರಾಯಪ್ಪ ಕಾಲದಲ್ಲಿ ಆಗಿದೆ. ಅದೇ ರೀತಿ ST ಸಮುದಾಯಗಳು, ನಾಯಕ ಸಮಾಜದವರು ಒಂದು ವಾಲ್ಮೀಕಿ ಸಮುದಾಯ ಭವನ ಬೇಕು ಅಂತ ಕೇಳಿದಾಗ 50 ಲಕ್ಷ ವೆಚ್ಚದಲ್ಲಿ ಒಂದು ಸಮುದಾಯ ಭವನ ನಿಡಗಲ್ ಗ್ರಾಮದಲ್ಲಿ ಮಾಡಿದೀವಿ. ಅದೇ ರೀತಿ ಅಲ್ಲಿ ಅದೇ ರಾಮತೀರ್ಥದಲ್ಲಿ ಒಂದು ಪುಷ್ಕರಣಿ ಸುತ್ತ ಕಾಂಪೌಂಡ್ ಮತ್ತು ಮೇಲುಗಡೆ ಒಂದು ಅತಿಥಿ ಗೃಹ ಆಡಲು ಸಹ ನಮ್ಮ ತಿಮ್ಮರಾಯಪ್ಪನ ಕಾಲದಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ. ಅದೇ ರೀತಿ ನೀವು ಆದಷ್ಟು ಇಲ್ಲಿ ಈ ಏರಿಯಾದಲ್ಲಿ ಎಷ್ಟು ಜನ SC STಗೆ ಬೋರ್ವೆಲ್ಗಳಾಗಿದೆ ಅನ್ನೋದ ಆ ಬೋರ್ವೆಲ್ ಹಾಕ್ಸ್ಕೊಂಡಿರ್ತಕ್ಕಂಥವ್ರಿಗೆ ಗೊತ್ತಿದೆ. ಅಂತಹ ಕಾರ್ಯಕ್ರಮಗಳನ್ನ ಕೊಟ್ಟಂತಹ ಯಾರು ತಿಮ್ಮರಾಯಪ್ಪ ಇರ್ಬೋದು, ಇಂತಹ ಕಾರ್ಯಕ್ರಮಗಳನ್ನು ಅನುಷ್ಠಾನ ಕೊಟ್ಟಂತಹ ಕುಮಾರಸ್ವಾಮಿ ಇರ್ಬೋದು. ಈ ಒಂದು ಯಾಕಂದ್ರೆ ಮುಂದೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜೀವನದಲ್ಲಿರ್ಬೋದು, ಬಡವರು ಇರ್ಬೋದು, ಎಂತರಿಗೂ ಸಹ ಒಳ್ಳೆಯ ಕೆಲಸ ಆಗ್ತದೆ. ಕುಮಾರಸ್ವಾಮಿ 2023ಕ್ಕೆ ಮುಖ್ಯಮಂತ್ರಿ ಆಗಬೇಕು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣ ಆಗ್ಬೇಕಂದ್ರೆ ತಿಮ್ಮರಾಯಪ್ಪನ MLA ಆಗಬೇಕು. ಇದಕ್ಕೆ ತಾವೆಲ್ಲರೂ ಸಹಕರಿಸಬೇಕು. ಅವರ ಒಂದು ಮೆಂಬರು ಮತ್ತು ಇಬ್ಬರು ಬೂತ್ಗಿಬ್ಬರು ಹೆಸರುಗಳನ್ನು ನಮಗೆ 9ನೇ ತಾರೀಕು ಒಳಗಡೆ ನೀವು ಕಳಿಸ್ಕೊಡಿ ಅಂತ ಅವ್ರು ಹೇಳಿದ್ದಾರೆ. ಅವ್ರ ಉದ್ದೇಶ ಏನಂದ್ರೆ, ನಮ್ಗೇನಂದ್ರೆ 20 ಜನ ಕಳಿಸ್ಕೊಡೋದು. ಅವ್ರಿಬ್ಬರು ಮುಖ್ಯ 20 ಅಲ್ಲ 50, 100 ಜನ ಬೇಕಾದ್ರೆ ಮಾಡ್ಕೊಡ್ರಿ ಅಂತ ಹೇಳಿದ್ದಾರೆ. ಆ ಇಬ್ಬರಿಗೆ ವಾರ್ ರೂಮ್ ಅಂತ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ನೇರವಾಗಿ ಪ್ರತಿ ಬೂತ್ ಅಲ್ಲಿ ಏನೇನು ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾವ್ರೆ, ಅಲ್ಲಿ ಜನರ ಸಮಸ್ಯೆಗಳೇನಿದಾವೆ, ಆ ಗ್ರಾಮ ಸಮಸ್ಯೆಗಳೇನಿದಾವೆ, ಮತ್ತೆ ಅಲ್ಲಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ಏನ್ ಕೆಲಸ ಮಾಡ್ತಾರೆ, ಅಲ್ಲಿ ಶಾಸಕರು ಏನು ಕೆಲಸ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಳ್ಳೋಕೋಸ್ಕರ ಇವತ್ತು ಪ್ರತಿ ಬೂತ್ ಅಲ್ಲಿ 2 ಕಾರ್ಯಕರ್ತರನ್ನ ಅವರು ಇವತ್ತು ಪಟ್ಟಿ ಕೆಳಗಡೆ ಹೇಳಿದ್ದಾರೆ. ನೀವು ನಿಮ್ಮ ಪಂಚಾಯತ್ ನಾಳೆ ಅಥವಾ ನಾಡ್ದೊಳಗಡೆ ನೀವು ಆ ಪಟ್ಟಿ ಕೊಟ್ರೆ ಅವರು ಆ 2 ಮುಖ್ಯನ 25 ಜನರದು, 30 ಜನರದು, 50 ಜನರದು ಒಂದು ಪಟ್ಟಿ ಅವ್ರ ಕಡೆಗೆ ತಯಾರು ಮಾಡಿಸ್ತಾರಂತೆ. ಅಲ್ಲಿಂದಲೇ ಡೈರೆಕ್ಟ್ ವಾರ್ ರೂಮ್ ಇಂದ ಏನಲ್ಲಿ ಇವತ್ತು ಜನತಾದಳ ಆಫೀಸ್ ಇದೆಯಲ್ಲ, ಜನತಾದಳ ಆಫೀಸ್ ಇಂದ ಇವಾಗ ಈ ನಮ್ಮ ಚಿಕ್ಕನಹಟ್ಟಿ ಬೂತ್ ಅಲ್ಲಿ ಇಬ್ಬರು ಯಾರು ನೀವು ಹೆಸರು ಕೊಡ್ತೀರೋ ಅವ್ರಿಗೆ ಎಲ್ಲಾ ಸಂದೇಶಗಳು ಬರ್ತವೆ, ಎಲ್ಲಾ ಮಾಹಿತಿಗಳು ಬರ್ತವೆ. ಅವಾಗ ನೀವು 20 ಜನ ಕೊಡ್ರಿ ಅಂದ್ರೆ ನೀವೇ ಕೊಡ್ತೀರಾ,
ಇನ್ನೂ ಅವ್ರು ಹೇಳಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವ್ಯಾವ ರೀತಿ ಬರ್ತಾವೋ ಅವಕ್ಕೆಲ್ಲ ಕೂಡ ಈ ಇಬ್ಬರು ಮುಖೇನ ಮಾಡಿಸ್ಬೇಕಂತ ಬಿಟ್ಟೇಳಿ ಅವರೊಂದು ಅಜೆಂಡಾವನ್ನು ನಮಗೆ ಕೊಟ್ಟಿದ್ದಾರೆ. ಅದು ಕೂಡ ನಾವು 9ನೇ ತಾರೀಕು ಇಡೀ ತಾಲೂಕಿಗೆಲ್ಲ ಸಂಗ್ರಹ ಮಾಡಿ ನಾವು 492 ಜನ ಆಗ್ತಾರೆ ಆ ಪಟ್ಟಿ ನಾವು ಅವ್ರು ಕೊಡ್ತೀವಿ. ನಾಳೆ ಹೋಗಿ ಸೋಮವಾರ ಹೋಗಿ ಎಲ್ಲರನ್ನು ಕರೆಸ್ಬಿಟ್ಟು ಆ ಕೆಲಸ ನಾವು ಮಾಡ್ತೀವಿ.